20 ಅಡಿ ಭೂಮಿಯನ್ನ ಉತ್ಖನನ ಮಾಡಿದಾಗ 3 ಶಿವಲಿಂಗ ಮೂರ್ತಿಗಳ ಜೊತೆಗೆ ಇತರ 2 ಚಿನ್ನದ ವಿಗ್ರಹಗಳು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಗೌರ್ಕೆ ಗ್ರಾಮವೊಂದರಲ್ಲಿ ಪತ್ತೆಯಾಗಿವೆ. 2 ದಿನಗಳ ಹಿಂದೆ ಸ್ವಾಮೀಜಿಯೊಬ್ಬರ ಕಂಡ ಕನಸಿನ ಪ್ರಕಾರ ಭೂಮಿಯನ್ನು ಅಗೆಯಲು ಆರಂಭಿಸಿದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹೋಲುವ ಶಿವಲಿಂಗದ ಜೊತೆ ಇತರ ಲಿಂಗಗಳು, ಭ್ರಮರಾಂಬ ದೇವಿ ಮತ್ತು ನಾಗದೇವರ ಮೂರ್ತಿಗಳು ಪತ್ತೆಯಾಗಿವೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದು, ಅಫ್ಜಲ್ಪುರ್ ತಾಲೂಕಿನ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕನಸಿನಲ್ಲಿ ಮನುಷ್ಯನ ರೂಪದಲ್ಲಿ ಕಾಣುತ್ತಿದ್ದ ವ್ಯಕ್ತಿ ಶಿವಲಿಂಗ ಇರುವ ವಿಷಯವನ್ನ ತಿಳಿಸಿದ್ದ ಎಂದು ಕೈಲಾಸಲಿಂಗ ಮಠದ ಪೀಠಾಧಿಪತಿಗಳು ಹೇಳಿದ್ದಾರೆ. ಕೆಲವೊಂದು ಮೂಲಗಳ ಪ್ರಕಾರ 700ರಿಂದ 800 ವರ್ಷಗಳ ಹಿಂದಿನ ರಾಷ್ಟ್ರಕೂಟ ಕಾಲದಲ್ಲಿ ಭೂಗರ್ಭದಲ್ಲಿ ಹೂತು ಹೋಗಿರಬಹುದಾದ ದೇವಾಲಯ ಇದಾಗಿದೆ ಎಂದು ನಂಬಲಾಗಿದೆ. ಈ ಲಿಂಗಕ್ಕೂ ಹಾಗೂ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಲಿಂಗಕ್ಕೂ ಸಂಬಂಧ ಇದೆ ಎಂದು ಕೂಡ ನಂಬಲಾಗಿದೆ. ಇತ್ತೀಚೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕೂಡ ಭಾರಿ ಸುದ್ದಿಯಲ್ಲಿದೆ. ವಿಶ್ವವಿಖ್ಯಾತ ಹಿಂದೂ ಧಾರ್ಮಿಕ ಕ್ಷೇತ್ರ ಶೈವ ಪಂಚಪೀಠಗಳಲ್ಲಿ ಒಂದೆನಿಸುವ ಶ್ರೀಶೈಲನ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ಮೂಲ ಶಿವಲಿಂಗ ಭಿನ್ನವಾಗಿರುವ ಸುದ್ದಿ ಭಕ್ತರಲ್ಲಿ ಆತಂಕವನ್ನ ಮೂಡಿಸಿದೆ. ದಿನನಿತ್ಯ ದೇಶ ವಿದೇಶಗಳಿಂದ ಈ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಅಭಿಷೇಕವನ್ನ ಸಲ್ಲಿಸುತ್ತಾರೆ. ಚಿನ್ನದ ಲೇಪನದಲ್ಲಿರುವ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ಶಿವಲಿಂಗಂ ಮೂಲ ಸ್ವರೂಪ ಬದಲಾಗಿರುವುದರಿಂದ ಅಭಿಷೇಕವನ್ನ ತಾತ್ಕಾಲಿಕವಾಗಿ ಕೂಡ ನಿಲ್ಲಿಸಲಾಗಿತ್ತು. ಪ್ರತಿನಿತ್ಯ ಮಲ್ಲಿಕಾರ್ಜುನ ಸ್ವಾಮಿಯ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನ ಸಲ್ಲಿಸಲಾಗುತ್ತಿತ್ತು. ಇದಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಎಳೆನೀರು ಸೇರಿದಂತೆ ವಿವಿಧ ರೀತಿಯಲ್ಲಿ ಸ್ವಾಮಿಗೆ ಅಭಿಷೇಕವನ್ನ ಇಲ್ಲಿ ಸಲ್ಲಿಸಲಾಗುತ್ತಿತ್ತು. ಪ್ರತಿನಿತ್ಯ ಶಿವಲಿಂಗಕ್ಕೆ 1000 ಲೀಟರ್ ಹಾಲು, 1000 ಕೆಜಿ ತುಪ್ಪ, ಅಷ್ಟೇ ಪ್ರಮಾಣದ ಮೊಸರು, ಹಾಲನ್ನ ಅಭಿಷೇಕಕ್ಕೆ ಬಳಸಲಾಗುತ್ತಿತ್ತು. ಚಿನ್ನದ ಲೇಪದಲ್ಲಿರುವ ಶಿವಲಿಂಗಂ ಸ್ವಾಮಿಗೆ ಪ್ರತಿನಿತ್ಯ ಅಭಿಷೇಕ ಸಲ್ಲಿಸುವುದರಿಂದ ಅದರ ಮೂಲ ಸ್ವರೂಪವೇ ಬದಲಾಗಿದೆ ಎಂದು ದೇವಸ್ಥಾನದ ಆಡಳಿತ ಅಧಿಕಾರಿಗೊಬ್ಬರು ಬಹಿರಂಗಪಡಿಸಿದ್ದಾರೆ. ಚಿನ್ನದ ಲೇಪನದಲ್ಲಿರುವ ಸ್ವರೂಪ ಬದಲಾಗುತ್ತಿರುವುದು ಅಪಾಯದ ಸಂಕೇತ ಎಂದು ಕೆಲವು ಪಂಡಿತರು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ಪಂಡಿತರ ಪ್ರಕಾರ ಲಿಂಗಕ್ಕೆ ಹಾಲು, ತುಪ್ಪ, ಮೊಸರು, ಎಳೆನೀರು, ಜಲಾಭಿಷೇಕ ಮಾಡುವುದರಿಂದ ಮೂಲ ಸ್ವರೂಪದಲ್ಲಿ ಬದಲಾವಣೆಯಾಗಿದೆ. ಇದು ಸಹಜ ಪ್ರಕ್ರಿಯೆ ಎಂದು ಹೇಳಿದ್ದಾರೆ. ಇದೀಗ ಮೂರ್ತಿ ಸ್ವರೂಪ ಬದಲಾಗಿರುವುದರಿಂದ ಆಡಳಿತ ಮಂಡಳಿ ಮತ್ತು ಪಂಡಿತರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಯೋಚನೆ ನಡೆದಿದೆ. ಮೂಲ ಸ್ವರೂಪವೇ ಬದಲಾಗಿರುವುದು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಎಂಬುದು ಕೆಲವರ ವಾದವಾಗಿದೆ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಿ ತೀರ್ಮಾನ ಕೈಗೊಳ್ಳಲು ಆಡಳಿತ ಮಂಡಳಿ ನಿರ್ಧಾರ ಮಾಡಿತ್ತು. ಆದರೆ ಮೂಲ ಶಿವಲಿಂಗವನ್ನು ಸರಿಪಡಿಸುವುದು ಕಷ್ಟಕರವಾಗಿತ್ತು. ಮಡಿ ಮೈಲಿಗೆ ನೇಮ ನಿಷ್ಠೆ ಇಲ್ಲದವರು ಲಿಂಗಕ್ಕೆ ಕೈ ಹಾಕಿ ಹೆಚ್ಚು ಕಮ್ಮಿ ಮಾಡಿದರೆ ಶಿವನ ಪಾದ ಸೇರಬೇಕಾಗುತ್ತದೆ. ಈ ಹಿಂದೆ ಶಿವಲಿಂಗವನ್ನು ಹಾಳು ಮಾಡಲು ಯತ್ನಿಸಿದ ವ್ಯಕ್ತಿಯೊಬ್ಬ ಅಲ್ಲೇ ಕುಸಿದು ಸಾವನ್ನಪ್ಪಿದ್ದ ಎಂದು ದೇಗುಲದ ಪ್ರಧಾನ ಅರ್ಚಕರು ಕೂಡ ಹೇಳಿದ್ದಾರೆ. ಈ ಒಂದು ಘಟನೆ 2013ರಲ್ಲಿ ನಡೆದು ಭಾರಿ ಸುದ್ದಿಯನ್ನೇ ಮಾಡಿತ್ತು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿದೆ. ಇದು ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠವೆಂದು ಕೂಡ ಹೆಸರಾಗಿದೆ. ಶಿವ ಮತ್ತು ಪಾರ್ವತಿಯರು ಜ್ಯೋತಿರ್ಲಿಂಗದಲ್ಲಿ ಉಪಸ್ಥಿತರಿರುವುದು ಇಲ್ಲಿನ ವಿಶೇಷತೆ. ಮಲ್ಲಿಕಾರ್ಜುನ ಎಂಬುದು 2 ಪದಗಳಿಂದ ಉಂಟಾಗಿರುವ ಒಂದು ವಾಕ್ಯವಾಗಿದೆ. ಮಲ್ಲಿಕಾ ಅಂದ್ರೆ ಪಾರ್ವತಿ ದೇವಿಯಾದರೆ ಅರ್ಜುನ ಎಂಬುದು ಶಿವನ ಹೆಸರು. ಇಲ್ಲಿ ಇದೇ ಕಾರಣ ಈ ಒಂದು ಶಿವಲಿಂಗಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಶಿವನನ್ನು ಆರಾಧಿಸುವುದರಿಂದ ಸುಖ, ಸಂಪತ್ತು, ನೆಮ್ಮದಿ ವೃದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ. ಶಿವನ ಮೇಲೆ ಶುದ್ಧ ನಿರ್ಮಲ ಭಕ್ತಿಯನ್ನು ತೋರಿಸುವುದು ಎಲ್ಲಾ ರೀತಿಯ ಮನೋಅಭಿಲಾಷೆಯನ್ನ ಈಡೇರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಇದು ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಮತ್ತು ದ್ರೋಣಾಚಾರ ಬೆಟ್ಟಗಳ ಸಾಲಿನಲ್ಲಿದೆ. ಕೃಷ್ಣಾ ನದಿ ಪಕ್ಕದಲ್ಲಿ ಆಳವಾದ ಕಣಿವೆಯಲ್ಲಿ ಹರಿಯುತ್ತಾಳೆ. ಇದು ಶೈವರಿಗೂ ಕನ್ನಡ ನಾಡಿನ ವೀರಶೈವರಿಗೂ ಮುಖ್ಯ ಯಾತ್ರಾ ಸ್ಥಳವಾಗಿದೆ. ಈ ದೇವಾಲಯದ ಮುಖ್ಯ ದೇವರು ಮಲ್ಲಿಕಾರ್ಜುನ ಸ್ವಾಮಿಯು ಉದ್ಭವ ಲಿಂಗವಾಗಿದೆ. ದೇವಾಲಯದ ಆವರಣದ ಒಳಗೆ 18 ಮಹಾಶಕ್ತಿಗಳಲ್ಲಿ ಒಬ್ಬಳಾದ ದೇವಿ ಭ್ರಮರಾಂಬ ದೇವಿ ಇದ್ದಾಳೆ. ಈ ಕಾರಣದಿಂದಾಗಿ ಇದು ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠವೂ ಆಗಿದೆ. ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ 4 ಸಾಲು ಮಂಟಪಗಳು ಮತ್ತು ರಾಜಗೋಪುರಗಳನ್ನು ಸಹ ಇಲ್ಲಿ ನಿರ್ಮಿಸಲಾಗಿತ್ತು. ಈ ಪ್ರಾಚೀನ ದೇವಾಲಯಕ್ಕೆ ಭವ್ಯ ವೈಭವವನ್ನ ಸೇರಿಸಲಾಯಿತು. ನಂತರ 1674ರಲ್ಲಿ ಮರಾಠ ರಾಜ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು
ದೇವಾಲಯದ ವಿವಿಧ ನವೀಕರಣಗಳಿಗೆ ಮತ್ತು ದೇವಾಲಯದ ಉತ್ಸವದ ಪುನರ್ಜೀವನಕ್ಕೆ ಕಾರಣರಾಗುತ್ತಾರೆ. ಇದೇ ಕಾರಣ ಇಲ್ಲಿ ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಬರುತ್ತಾರೆ. ನಂತರ ಮೊಘಲರು, ನವಾಬರು, ಬ್ರಿಟಿಷರು ಈ ಪ್ರದೇಶವನ್ನ ವಶಪಡಿಸಿಕೊಂಡರು ಮತ್ತು ದೇವಾಲಯದ ಆಡಳಿತವು ಅವರ ಅಡಿಯಲ್ಲಿ ಬಂದಿತ್ತು. 1929ರಲ್ಲಿ ದೇವಾಲಯದ ನಿರ್ವಹಣೆಗಾಗಿ ಬ್ರಿಟಿಷರು ಒಂದು ಸಮಿತಿಯನ್ನ ಸ್ಥಾಪಿಸುತ್ತಾರೆ. ನಂತರ 1949ರಲ್ಲಿ ಸ್ವಾತಂತ್ರ್ಯ ನಂತರ ದೇವಸ್ಥಾನವನ್ನ ದತ್ತಿ ಇಲಾಖೆಯ ಆಡಳಿತಕ್ಕೆ ವರ್ಗಾಯಿಸಲಾಗುತ್ತದೆ. ವಿವಿಧ ಪ್ರಾಚೀನ ಹಿಂದೂ ಮಹಾಕಾವ್ಯಗಳು ಈ ಜ್ಯೋತಿರ್ಲಿಂಗವನ್ನ ಉಲ್ಲೇಖಿಸುತ್ತವೆ. ಉದಾಹರಣೆಗೆ ಅಗ್ನಿ ಪುರಾಣದಲ್ಲಿ ರಾಕ್ಷಸ ರಾಜ ಹಿರಣ್ಯಕಶಿಪುನು ಇಲ್ಲಿ ತಪಸ್ಸು ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಗೆ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದನು ಎಂದು ಉಲ್ಲೇಖ ಇದೆ. ಮತ್ತೊಂದು ಪವಿತ್ರ ಹಿಂದೂ ಗ್ರಂಥವಾದ ಸ್ಕಂದ ಪುರಾಣ ಪ್ರಕಾರ ತ್ರೇತಾಯುಗದಲ್ಲಿ ರಾಮ ಮತ್ತು ಸೀತೆ ದೇವಿಯು ಸಹ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು. ದ್ವಾಪರ ಯುಗದಲ್ಲಿ ವನವಾಸದ ಸಮಯದಲ್ಲಿ ಅರ್ಜುನ ಮತ್ತು ಇತರ ಪಾಂಡವ ಸಹೋದರರು ಇಲ್ಲಿ ಸ್ವಲ್ಪ ಕಾಲ ಕಳೆದಿದ್ದರು ಎಂದು ನಂಬಿಕೆ ಇದೆ. ಕಲಿಯುಗದಲ್ಲಿಯೂ ಈ ದೇವಾಲಯದ ಮಹತ್ವ ಹಲವು ಪಟ್ಟು ಹೆಚ್ಚಿದೆ. ಸಿದ್ಧ ನಾಗಾರ್ಜುನ, ಆದಿಶಂಕರ, ಶಿವಸರಣಿ ಅಕ್ಕ ಮಹಾದೇವಿ, ವೀರಶೈವ ಸಂತ ಅಲ್ಲಮ ಪ್ರಭು ಮತ್ತು ಇತರ ಮಹಾನ್ ಸಂತರು ಮತ್ತು ದಾರ್ಶನಿಕರು ಇಲ್ಲಿ ಸಾಕಷ್ಟು ಸಮಯವನ್ನ ಕಳೆದಿದ್ದಾರೆ, ಭಗವಂತನನ್ನ ಆರಾಧಿಸಿದ್ದಾರೆ. ಇದೇ ಕಾರಣ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅಷ್ಟೊಂದು ಹೆಸರುವಾಸಿಯಾಗಿದ್ದಾನೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಹಿಂದಿನ ದಂತಕಥೆಯ ಪ್ರಕಾರ ಶಿವನು 3 ಸ್ಥಳಗಳಲ್ಲಿ ಮಾತ್ರ ಶಿವಲಿಂಗವಾಗಿ ಕಾಣಿಸಿಕೊಂಡಿದ್ದಾನೆ. ಅವುಗಳಲ್ಲಿ ಒಂದು ಶ್ರೀಶೈಲ, ಇತರ 2 ಸ್ಥಳಗಳು ಕಾಳೇಶ್ವರ ಮತ್ತು ಭೀಮೇಶ್ವರ ಎನ್ನುವ ನಂಬಿಕೆ ಇದೆ. ಮತ್ತೊಂದು ದಂತಕಥೆಯ ಪ್ರಕಾರ ಶೀಲಾದ ಮಹರ್ಷಿಯ ಮಗ ಪರ್ವತನು ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನ ಪ್ರಾರ್ಥಿಸುತ್ತಾನೆ. ಆತನ ಪ್ರಾರ್ಥನೆಯಿಂದ ಶಿವನು ಅವನ ದೇಹದ ಮೇಲೆ ವಾಸಿಸುವ ಬಯಕೆಯನ್ನ ಪೂರೈಸುತ್ತಾನೆ. ಆಗ ಈ ಪರ್ವತವು ಶ್ರೀ ಪರ್ವತ ಎಂದು ಹೆಸರಿನ ಬೆಟ್ಟದ ಆಕಾರವನ್ನು ಪಡೆಯುತ್ತದೆ. ಶಿವನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯಾಗಿ ಈ ಶ್ರೀ ಪರ್ವತದ ಮೇಲೆ ತಂಗುತ್ತಾನೆ. ಕನ್ನಡ ನಾಡಿನ ಶಿವಭಕ್ತೆಯು ಶರಣಳು ವಚನಕಾರ್ತಿಯೂ ಆದಂತಹ ಉಡುತಡಿಯ ಅಕ್ಕ ಮಹಾದೇವಿಯವರು ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನ ಮಲ್ಲಿಕಾರ್ಜುನನೇ ತನ್ನ ಪತಿಯೆಂದು ಅವರು ಆರಿಸುತ್ತಾ ಶ್ರೀಶೈಲಕ್ಕೆ ಬಂದು ಅಲ್ಲಿನ ಕದಳಿ ವನದಲ್ಲಿ ಶಿವನಲ್ಲಿ ಐಕ್ಯರಾದರು ಎನ್ನುವ ಇತಿಹಾಸ ಸಾರುತ್ತದೆ. ಸ್ವಲ್ಪ ದೂರದಲ್ಲಿ ಅಕ್ಕ ಮಹಾದೇವಿಗೆ ಸಂಬಂಧಪಟ್ಟ ಗುಹೆ ಕೂಡ ಇದೆ. ಇಲ್ಲಿಯೇ ಅಕ್ಕ ಮಹಾದೇವಿ ಐಕ್ಯವಾಗಿದ್ದರು. ಅಲ್ಲಿಗೆ ಹೋಗಲು ಈಗ ಬೋಟಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶರಣರ ಶ್ರೇಷ್ಠರಾದ ಅಲ್ಲಮ ಪ್ರಭುಗಳು ಶ್ರೀಶೈಲದಲ್ಲೂ ತಂಗಿದ್ದರು ಎನ್ನುವ ಇತಿಹಾಸವಿದೆ. ಸ್ನೇಹಿತರೆ, ವರ್ಷವಿಡೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಬಹುದಾಗಿದೆ. ಹಬ್ಬ ಹರಿದಿನಗಳಲ್ಲಿ ಭೇಟಿ ನೀಡುವುದು ದರ್ಶನಕ್ಕೆ ಮತ್ತಷ್ಟು ಚಲುವನ್ನ ನೀಡುತ್ತದೆ. 7 ದಿನಗಳ ಉತ್ಸವ ಮಹಾಶಿವರಾತ್ರಿ ಬ್ರಹ್ಮೋತ್ಸವ ದೇವಾಲಯದ ಜನಪ್ರಿಯ ಉತ್ಸವಗಳಲ್ಲಿ ಒಂದಾಗಿದೆ. ಯುಗಾದಿಯಲ್ಲಿ ಇಲ್ಲಿ ಭರ್ಜರಿಯಾದಂತಹ ರಥೋತ್ಸವ ಕೂಡ ಜರುಗುತ್ತದೆ. ಈ ಹಬ್ಬವನ್ನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. 5 ದಿನಗಳ ಕಾಲ ಆಚರಿಸಲಾಗುವ ಯುಗಾದಿ ಹಬ್ಬವು ಮತ್ತೊಂದು ಜನಪ್ರಿಯ ಹಬ್ಬವಾಗಿದೆ. ದಸರಾ ಆಚರಣೆಗಳು ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳ ಕಾಲ ಇಲ್ಲಿ ವಿಜೃಂಭಣೆಯಿಂದ ಹಬ್ಬಗಳನ್ನ ಇಲ್ಲಿ ಆಚರಿಸಲಾಗುತ್ತದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಇಂತಹ ಅದ್ಭುತವಾದಂತಹ ದೇವಸ್ಥಾನವನ್ನ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಿ ಹಾಗೂ ಮಲ್ಲಿಕಾರ್ಜುನನ ದರ್ಶನ ಪಡೆದು ನೀವು ಕೂಡ ಪುನೀತರಾಗಬಹುದು. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಲೈಕ್ ಬಟನ್ ಅನ್ನು ಒತ್ತಿ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಮಲ್ಲಿಕಾರ್ಜುನ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.